ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಪ್ರಾಮಿತ್. ನಾನು ಶ್ರೀಕೃಷ್ಣ ಶಿಶುಮಂದಿರ ಇಲ್ಲಿ UKG ವಿಭಾಗದಿಂದ ಕಲಿಯುತ್ತಿದ್ದೇನೆ. ನಾನು ಮೂರ್ಖ ಕಥೆ ಹೇಳುತ್ತೇನೆ ನೋಡಿ. ಒಂದು ಹಳ್ಳಿಯಲ್ಲಿ ಕುರುಬರ ಒಬ್ಬನಿದ್ದ. ಅವನು ಪ್ರತಿದಿನವೂ ಕುರಿಗಳನ್ನು ಮೇಯಿಸಲು ಕಾಡಿನ ಹತ್ತಿರದಲ್ಲಿದ್ದ ಹುಲ್ಲುಗಾವಲಿಗೆ ಹೋಗುತ್ತಿದ್ದ. ಹುಲ್ಲುಗಾವಲಿಯ ಹತ್ತಿರದಲ್ಲಿದ್ದ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರೈತರನ್ನು ತಮಾಷೆ ಬರಬೇಕೆಂದಿತು. ಅಯ್ಯ ಹುಲಿ, ಕಾಪಾಡಿ ಕಾಪಾಡಿ ಜೋರಾಗಿ ಕೂಗಿಕೊಂಡ. ಇದನ್ನು ಕೇಳಿದ ರೈತರು ದೊಣ್ಣೆಗಳನ್ನು ತೆಗೆದುಕೊಂಡು ಓಡಿ ಬಂದರು. ಅವರನ್ನು ನೋಡಿ ಹುಡುಗ ನಕ್ಕು ಬಿಟ್ಟನು. ಇದೇ ರೀತಿ ಮಾಡುತ್ತಾ ಸಂತೋಷ ಪಡೆದಿದ್ದ. ಒಂದು ದಿನ ನಿಜವಾಗಿಯೂ ಹುಲಿ ಬಂದೇ ಬಿಟ್ಟಿತು. ಕುರಿಗಳನ್ನು ತಿನ್ನಲು ಪ್ರಾರಂಭ ಮಾಡಿತು. ಆ ಹುಡುಗ ಗಾಬರಿಯಿಂದ ಅಯ್ಯೋ ಹುಲಿ, ಕಾಪಾಡಿ ಕಾಪಾಡಿ ಜೋರಾಗಿ ಕೂಗಿಕೊಂಡ. ಇವನು ತಮಾಷೆ ಮಾಡ್ತಿರುವ ಎನಿಸಿ ಯಾರು ಅವನಿಗೆ ಸಹಾಯಕ್ಕೆ ಬರಲೇ ಇಲ್ಲ. ಕೊನೆಗೆ ಹುಲಿಯು ಆ ಹುಡುಗನ ಮೇಲೆ ಬಿದ್ದು ಕೊಂದು ಹಾಕಿತು. ಈ ಕಥೆಯ ನೀತಿ, ಸುಳ್ಳುಗಾರನಿಗೆ ಶಿಕ್ಷೆ ತಪ್ಪದು. ಧನ್ಯವಾದಗಳು.